ಎಲ್ರಿಗೂ ನಮಸ್ಕಾರ. ಸ್ಪಂದನ ವಾಹಿನಿಯ ಮಾರ್ಗದರ್ಶಿ ಸ್ಪಂದನ ಕಾರ್ಯಕ್ರಮದ ಅಂತಿಮ ಎಪಿಸೋಡಿಗೆ ನಾನು ಎಲ್ರಿಗೂ ಸ್ವಾಗತಿಸ್ತಾ ಇದ್ದೇನೆ. ಐ ಎಕ್ಸ್ಟೆಂಡ್ ಅ ವೆರಿ ವಾರ್ಮ್ ವೆಲ್ಕಮ್ ಟು ಆಲ್ ಮೈ ಸ್ಟೂಡೆಂಟ್ಸ್ ಫಾರ್ ದ ಫೈನಲ್ ಎಪಿಸೋಡ್ ಆಫ್ ಮಾರ್ಗದರ್ಶಿ ಸ್ಪಂದನ. I have with me the two experts who were present during the launch of Margadarshi Spandana. Trisha Group of Institution founder ಆದ CA ಗೋಪಾಲ್ ಕೃಷ್ಣ ಭಟ್ ಅವರಿದ್ದಾರೆ. ಅವ್ರಿಗೆ ನಾನು ಸ್ವಾಗತಿಸ್ತೇನೆ. ವೆಲ್ಕಮ್ ಟು ಯು ಸರ್. ವಿ ಆಲ್ಸೋ ಹ್ಯಾವ್ ತ್ರಿಷಾ ವಿದ್ಯಾ ಕಾಲೇಜ್ನ ಇಂಗ್ಲೀಷ್ ಪ್ರೊಫೆಸರ್. ಅದಕ್ಕಿಂತ ಜಾಸ್ತಿ ನಾನು ಹೇಳ್ಬೋದು, ಈ ಮಾರ್ಗದರ್ಶಿ ಸ್ಪಂದನ ಒಂದು ಸ್ಟಾರ್ ಪರ್ಫಾರ್ಮರ್ ಅಂತ ಹೇಳ್ಬೋದು. ಪ್ರೊಫೆಸರ್ ಇಂದು ಮೇಡಮ್ ಅವರಿದ್ದಾರೆ. ಅವ್ರಿಗೂ ನಾನು ಈ ಸಂದರ್ಭದಲ್ಲಿ ಸ್ವಾಗತಿಸ್ತೇನೆ. ವೆಲ್ಕಮ್ ಟು ಯು ಮ್ಯಾಮ್. ಥ್ಯಾಂಕ್ ಯು. ನಾವು ತ್ರಿಷಾ ಸಂಸ್ಥೆಯವರು ಪ್ರೊಬಾಬ್ಲಿ 10 days ಬ್ಯಾಕ್ ಒಂದು ಥಾಟನ್ನು ಇಟ್ಕೊಂಡು ಸ್ವಲ್ಪ ಡಿಸ್ಕಷನ್ ಆಯಿತು. ಈ ಒಂದು ಎಕ್ಸಾಮ್ಗಳಿಗೆ ಫಸ್ಟ್ ಆಫ್ ಆಲ್ ಇರುವಂಥ ಸಿಚುವೇಶನ್ಗಳಾಗಲಿ, ಮಕ್ಕಳಲ್ಲಿ ಇರುವಂಥ ಸಿಚುವೇಶನ್ಸ್ಗಳಾಗಲಿ, ದೆರ್ ಇಸ್ ಅ ಹ್ಯೂಜ್ ನೆಸಸರಿ ಫಾರ್ ಇಂಟರ್ವೆನ್ಷನ್ ಫ್ರಮ್ ದ ಎಜುಕೇಷನ್ ಇನ್ಸ್ಟಿಟ್ಯೂಟ್. ಮಕ್ಕಳನ್ನು ಕನೆಕ್ಟ್ ಮಾಡುವಂಥದ್ದು, ಯಾವ ರೀತಿ ಅವರಿಗೆ ಮೋಟಿವೇಟ್ ಮಾಡಿ ಈ ಫೈನಲ್ ಎಕ್ಸಾಮ್ ಅಂತ ಏನಿದೆ ಇಂಗ್ಲೀಷನ್ನು ಅದನ್ನು ಚೆನ್ನಾಗಿ ಪರ್ಫಾರ್ಮ್ ಮಾಡುವಂಥ ಒಂದು ಥಾಟ್ ನಮ್ಮ ಸಂಸ್ಥೆಯಲ್ಲಿ ಬಂದಿತ್ತು. ರೀಸನ್ ಹಲವಾರು ಇತ್ತು. ನಾನು ಇವನ್ ಇನಾಗ್ರಲ್ ಸೆರೆಮನಿಲಿ ಕೂಡ ಹೇಳ್ತಾ ಇದ್ದೆ. ಒಂದು, ಮೆನಿ ಆಫ್ ದೆಮ್ ಹ್ಯಾವ್ ಟೇಕನ್ ಇಟ್ ವೆರಿ ಲೈಟ್ಲಿ, ಸೇಯಿಂಗ್ ಇಟ್ ಈಸ್ ಜಸ್ಟ್ ಅನ್ ಇಂಗ್ಲೀಷ್ ಕೋರ್ಸ್ ಅಂತ ಹೇಳಿ. ಮತ್ತು ಆ ಗ್ಯಾಪ್ ಏನಾಗಿದೆ, ಇದರಿಂದ ಕೆಲವರು ಇಂಟ್ರೆಸ್ಟ್ ಇದ್ದವರು ಕೂಡ ಕಳ್ಕೊಳ್ಳುವಂಥ ಎಲ್ಲ ಒಂದು ಚಾನ್ಸಸ್ ಕೂಡ ಇದೆ. ಬಿಕಾಸ್ ಮೆನಿ ಆಫ್ ದೆಮ್ ವೇರ್ ಆನ್ ದ ಹೋಪ್ ದಟ್ ದ ಎಕ್ಸಾಮ್ಸ್ ವಿಲ್ ನಾಟ್ ಬಿ ಕಂಡಕ್ಟೆಡ್ ಅಲ್ವಾ. ಈ ಒಂದು ಹೋಪ್ ಇರೋ ಕಾರಣ ಐ ಥಿಂಕ್ ದೇರ್ ಲಾಟ್ ಆಫ್ ಕನ್ಫ್ಯೂಷನ್ಸ್. ಆ ಪ್ರಿಪೇರ್ಡ್ನೆಸ್ ಮಕ್ಕಳಲ್ಲಿ ಇರಲಿಲ್ಲ. ಸೊ ಐ ಥಿಂಕ್ ವಿ ಕೇಮ್ ವಿತ್ ದ ರೈಟ್ ಟೈಮ್ ವಿತ್ ದ ಪಿಚ್ಚಲ್ಲಿ. ನಾವು ಯಾಕೆ ಇದನ್ನು ರಿಯಾಕ್ಟಿವೇಟ್ ಮಾಡಿಕೊಂಡು ಡೇಟ್ಸ್ ಎಲ್ಲ ಅನೌನ್ಸ್ ಆಯಿತು. ನಮ್ಮ ಹತ್ರ ಇರೋ ರಿಸೋರ್ಸನ್ನು ವೈ ಕಾಂಟ್ ವಿ ಕನೆಕ್ಟ್ ವಿತ್ ದ ಸ್ಟೂಡೆಂಟ್ಸ್ ಆ್ಯಂಡ್ ಗೆಟ್ ದೆಮ್ ಬ್ಯಾಕ್ ಟು ದ ಟ್ರ್ಯಾಕ್ ಆಫ್ ದ ಸ್ಟಡಿ ಮೋಡ್ ಫಾರ್ ದ ಒನ್ ಫೈನಲ್ ಸಬ್ಜೆಕ್ಟ್ ವಿಚ್ ಈಸ್ ಆಲ್ಸೋ ಈಕ್ವಲಿ ಇಂಪಾರ್ಟೆಂಟ್ ಫಾರ್ ಯುವರ್ ಪರ್ಸೆಂಟೇಜ್ ಬಂದೇ ಬರುತ್ತೆ. ಹಾಗಾಗಿ ಇದರಲ್ಲಿ ಒಂದು ವಿಶೇಷ ಒಂದು ಏನು ನಡೀತು ಅಂತ ಹೇಳಿದರೆ, ಲಾಸ್ಟ್ 6 days ನಾವು ಅಫ್ಕೋರ್ಸ್ ಸ್ಪಂದನ TV ಹಾಗೂ ಯೂಟ್ಯೂಬ್ ಹಾಗೂ ಫೇಸ್ಬುಕ್ಕಲ್ಲೆಲ್ಲ ಇದು ಮಾಡ್ತಾ ಇದ್ದೀವಿ. ವಿ ಆಲ್ಸೋ ಟ್ರೈ ಟು ಕನೆಕ್ಟ್ ಈಚ್ ಆ್ಯಂಡ್ ಇಂಡಿವಿಜುವಲ್ ಸ್ಟೂಡೆಂಟ್ಸ್ ಓವರ್ ದ ಫೋನ್ ಕಾಲ್. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ಟು ಶೇರ್ ವಿತ್ ಯು ದಟ್ ವಿ ಹ್ಯಾವ್ ಕನೆಕ್ಟೆಡ್ 25,000 ಸ್ಟೂಡೆಂಟ್ಸ್ ಜಸ್ಟ್ ಇನ್ ಮ್ಯಾಟರ್ ಆಫ್ 5 or 6 days. ಕರೆಕ್ಟ್. ದಟ್ಸ್ ಅನ್ ಇನ್ಕ್ರೆಡಿಬಲ್ ಅಚೀವ್ಮೆಂಟ್. ಪ್ರಾಯಶಃ ನಾನು ಹೇಳ್ಬೋದು, ಯಾವುದೇ ಒಂದು ಟೆಲಿಕಾಲಿಂಗಲ್ಲಿ, ಯಾವುದೇ ಒಂದು ಎಜುಕೇಷನ್ ಸಂಸ್ಥೆಗಳಲ್ಲಿ ಇಷ್ಟೊಂದು ಶಾರ್ಟ್ ಸ್ಪ್ಯಾನಲ್ಲಿ ರೀಚ್ ಆಗಿರುವಂಥದ್ದು ಭಾರಿ ರೇರ್. ಐ ಥಿಂಕ್ ಹ್ಯಾಟ್ಸ್ ಆಫ್ ಟು ತ್ರಿಷಾ. I think we already got one call. Can we receive the call, sir? Yes, please. Hello. Good morning. ಯಾರು ಮಾತಾಡೋದು? ಅನನ್ಯ ಅಂತ. ಗುಡ್ ಮಾರ್ನಿಂಗ್ ಅನನ್ಯ, ಏನ್ ಮಾಡ್ತಿದ್ರಿ? ಸೆಕೆಂಡ್ PU. ಓಕೆ. ಸೊ ನಂಗೆ ಡೌಟ್ ಉಂಟು. ಓಕೆ, ಈಗ 2 ದಿನದಲ್ಲಿ ಎಕ್ಸಾಮ್ ಇದೆ. ಫುಲ್ ಗೇರ್ ಅಪ್ ಆಗಿದ್ದೀರಾ? 2 ದಿನದಲ್ಲಿ ಎಕ್ಸಾಮ್ ಇದೆ. ಫುಲ್ ಗೇರ್ ಅಪ್ ಆಗಿದ್ದೀರಾ? ಆಗಿದ್ದೇನೆ. ಹೌದಾ? ಓಕೆ, ನಮ್ಮಲ್ಲಿ ಎಕ್ಸ್ಪರ್ಟ್ಸ್ ಇದ್ದಾರೆ. ನಿಮ್ಮ ಡೌಟ್ ಅದೇ ಹೇಳಿ, ಅವ್ರು ಆನ್ಸರ್ ಮಾಡ್ತಾರೆ. ಓಕೆ, ಹೇಳಿ ಮೇಡಮ್. ಓಕೆ, ಗುಡ್ ಮಾರ್ನಿಂಗ್ ಮ್ಯಾಮ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಅನನ್ಯ. ಮ್ಯಾಮ್, ನನ್ನ ಡೌಟ್ ಬಂದು, ಈಗ ನಮ್ಗೆ ಗ್ರಾಮರ್ ಎಲ್ಲ ಇರ್ತದಲ್ಲ. ಹೌದು. ಸೊ ಅದು ಟೆಕ್ಸ್ಟ್ ಬುಕ್ ಇಂದ ಬರ್ತದ ಜನರಲ್ ಇಂದ ಬರ್ತದೆ? ಪೂರ್ತಿ ಟೆಕ್ಸ್ಟ್ ಬುಕ್ ಇಂದ ಬರೀ. ನಾ ಫಸ್ಟ್ ಇಂದ ಹೇಳ್ತಾ ಇದ್ದಾನಲ್ಲ, ಟೆಕ್ಸ್ಟ್ ಬುಕ್ ಒಂದ್ಸತಿ ರೀಡಿಂಗ್ ಮಾಡಿದ್ರೆ ನೀವು ವರ್ಬ್ ಫಾರ್ಮ್ಸಿಗೆ, ಲಿಂಕರ್ಸಿಗೆ, ರಿಪೋರ್ಟೆಡ್ ಸ್ಪೀಚಿಗೆ, ಎಕ್ಸ್ಪ್ರೆಷನ್ಸಿಗೆ, ಒಂದು ಪ್ರೋನೌನ್ 34th ಕ್ವಶನ್ ಒಂದಿದೆಯಲ್ಲ, ಅದು ಬಿಟ್ಟರೆ ಆಲ್ಮೋಸ್ಟ್ ಎವ್ರಿಥಿಂಗ್ ಈಸ್ ಫ್ರಮ್ ದ ಟೆಕ್ಸ್ಟ್ ಓನ್ಲಿ. ಗ್ರಾಮರ್ ಕಂಟೆಂಟ್ ಪೂರ್ತಿ ಟೆಕ್ಸ್ಟಿಂದಾನೇ ಬರ್ತಾ ಇದೆ. ಲೆಟರ್ ರೈಟಿಂಗ್ ಖಂಡಿತ ಲೆಟರ್ ರೈಟಿಂಗ್ ಕಂಟೆಂಟ್ ಇಲ್ಲ ನಮ್ಮ ಹತ್ರ, ಟೆಕ್ಸ್ಟ್ ಬುಕ್ಕಲ್ಲಿ ಇಲ್ಲ. ಅದು ಹೊರಗಿಂದ. ಸ್ಪೀಚ್ ರೈಟಿಂಗ್ ಹೊರಗಿಂದ. ಮೋಸ್ಟ್ಲಿ ನಾನು ಎಲ್ಲ ಹೇಳಿಬಿಟ್ಟೆ ಈಗ ನಿಮಗೆ, ಗೊತ್ತಾಯ್ತು? ಓಕೆ ಓಕೆ. ಮತ್ತೆ ಮ್ಯಾಮ್, ಇನ್ನೊಂದು ಡೌಟ್ ಹೇಳಿ. ಸೊ ಈಗ ನಾವು 4 marks ಮತ್ತೆ 6 marks ಎಲ್ಲ ಬರಿತೇವಲ್ಲ, ಕ್ವೆಶ್ಚನ್ ಆನ್ಸರ್ ಎಲ್ಲ. ಹೌದು. ಸೊ ಅದು ನಾವು ಬರೆಯುವ ಕಂಟೆಂಟ್ ಮಿಸ್ ಆದ್ರೆ ಸೊ ಅದಕ್ಕೆ ಏನಾದ್ರು ಮಾರ್ಕ್ಸ್ ಏನಾದ್ರು ಕೊಡ್ತಾರಾ? ಲೈಕ್ ಎಕ್ಸ್ಟ್ರಾ ಬರೆದ್ರೆ? 2 ಒಟ್ಟಿಗೆ ಕೇಳ್ತಾ ಇದ್ದೀರಾ ನೀವು. ಎಕ್ಸ್ಟ್ರಾ ಬರೆದ್ರೆ, ಎಕ್ಸ್ಟ್ರಾ ಕ್ವಶನ್ ಬರೆದ್ರೆ ವ್ಯಾಲ್ಯೂಷನ್ ಹೇಗೆ ಅಂತ ಹೇಳಿದ್ರೆ, ಒಂದು ಕ್ವಶನ್ಗೆ 2 ಮಾರ್ಕ್ ಅಂತ ಇದ್ರೆ, ಇನ್ನೊಂದು ಕ್ವಶನ್ಗೆ 3.5 ಮಾರ್ಕ್ ಅಂತ ಬಂದ್ರೆ 3.5 ತಗೊಳ್ತೇವೆ ನಾವು. 2 ಮಾರ್ಕ್ ಇದನ್ನ ಡಿಸ್ಕಾರ್ಡ್ ಮಾಡ್ತೇವೆ, ಯೂಸ್ ಮಾಡೋದಿಲ್ಲ. ಅರ್ಥ ಆಯ್ತಾ? ಪ್ರಶ್ನೆಗೆ ಅವಳು ಪುಸ್ತಕದಲ್ಲಿ ಅಲ್ದೇ ಇರೋದು ಏನೇನೋ ಬರೆದ್ರೆ ಆ ಎಕ್ಸ್ಟ್ರಾದಕ್ಕೆ ಮಾರ್ಕ್ ಸಿಗತ್ತ ಅಂತ ಅದು ಕೇಳಿದ? ಅಲ್ಲ, ಹಾಗೆ ಅಲ್ಲ ಸರ್. ಈಗ ನಾವೀಗ ಒಂದು 8 ಅಂತ ಕೊಡ್ತಾರೆ ಕ್ವೆಶ್ಚನ್ಸ್. ಸರಿ. ಸೊ ನಾವು ಬಂದು ಒಂದು 9 ಕ್ವೆಶ್ಚನ್ಸ್ ಅಟೆಂಪ್ಟ್ ಮಾಡಿದ್ರೆ ಅದು ಮಾರ್ಕ್ಸ್ ಪುನಃ ಕ್ಯಾರಿ ಆಗ್ತದ ಅಂತ ಹಾಗೆ? ಕ್ಯಾರಿ ಅಂದ್ರೆ ಆಗಲ್ಲ, ಬೆಸ್ಟ್ ಕ್ವೆಶ್ಚನ್ ಅನ್ನ ತಗೊಂಡು ಹಾಕ್ತೇವೆ. ನಾನು ನಿಮ್ಗೆ ಕೊಟ್ಟೆ ಆನ್ಸರ್ ಅದ್ರದ್ದು ಅನನ್ಯ. ಓಕೆ. ಹೇಗೆ ಓದ್ತಾ ಇದ್ದೀರಾ ಅನನ್ಯ ಅವರೇ? ಹೇಗೆ ಓದ್ತಾ ಇದ್ದೀರಾ?
ಆಗ್ತಾ ಉಂಟು ಸರ್ ಪ್ರಿಪರೇಷನ್ಸ್. ಎಪಿಸೋಡ್ ನೋಡಿದ್ರ? ಸ್ಪಂದನದ ಎಪಿಸೋಡ್ ನೋಡ್ತಾ ಇದ್ದೆ. ಹೌದು, ಆಕ್ಚುಲಿ ಇಟ್ ಇಸ್ ದ ಬೆಸ್ಟ್ ಪ್ರೋಗ್ರಾಮ್ ಫಾರ್ ಆಲ್ ದ ಸ್ಟೂಡೆಂಟ್ಸ್. ಹೌದಾ? ತುಂಬಾ ಯೂಸ್ಫುಲ್ ಆಗಿದೆ. ಹೌದಾ? ನಿಮ್ಗೆ ಬೆಳಿಗ್ಗೆ ಸಂಜೆ ಒಂಥರ ತುಂಬಾ ಯೂಸ್ಫುಲ್ ಆಯ್ತಾ? 2 ಪ್ರೋಗ್ರಾಮ್ ನೋಡ್ತಾ ಇದ್ರಾ? ಹೌದು. ಸೊ ನನಗೆ ಕೆಲವು ಚಾಪ್ಟರ್ಸ್ ಎಲ್ಲ ಅರ್ಥ ಆಗ್ತಾ ಇರ್ಲಿಲ್ಲ. ಓಕೆ. ಅಂದ್ರೆ ಈಗ 3 months ಲಾಕ್ಡೌನ್ ಇರೋದ್ರಿಂದ. ಹೌದು. ಸೊ ಬಟ್ ಈಗ ಫುಲ್ ಕಂಪ್ಲೀಟ್ ಆಯ್ತು, ಅರ್ಥ ಆಯ್ತು ಎಲ್ಲ ಚಾಪ್ಟರ್ಸ್. ಎಕ್ಸಲೆಂಟ್, ಎಕ್ಸಲೆಂಟ್. ನಮ್ಮ ಪರ್ಪಸ್ ಸರ್ವ್ ಆಯ್ತು. ಥ್ಯಾಂಕ್ ಯು ಅನನ್ಯ, ಕಾಲ್ ಮಾಡಿದ್ದಕ್ಕೆ. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಅನನ್ಯ, ಧನ್ಯವಾದಗಳು. ಓಕೆ. ನಾನು ಇಂಟ್ರೊಡಕ್ಷನ್ ಮಾಡುವಾಗ ಇಂಪ್ಯಾಕ್ಟ್ ಬಗ್ಗೆ ಹೇಳುವ ಅಂತ ಇದ್ದೆ, ಅಷ್ಟೊಳಗೆ ಆ ಕಾಲ್ ಬಂತು. ದಿಸ್ ಇಸ್ ದ ಇಂಪ್ಯಾಕ್ಟ್. ಅಂದ್ರೆ ಪೀಪಲ್ ಆರ್ ಈಗರ್ಲಿ ವೇಟಿಂಗ್ ಟು ಆಸ್ಕ್ ಕ್ವೆಶನ್ಸ್ ಅಂಡ್ ದೇ ಆರ್ ವಾಚಿಂಗ್ ದಿಸ್ ಎಪಿಸೋಡ್ಸ್. ಸೊ ಆ ಶಾರ್ಟ್ ಸ್ಪ್ಯಾನ್ ಅಲ್ಲಿ 10 days ಬ್ಯಾಕ್ ಐ ಥಿಂಕ್ ವಿ ಡಿಂಟ್ ಹ್ಯಾಡ್ ಇನಫ್ ದಿಸ್ ಕೈಂಡ್ ಆಫ್ ಅ ಪ್ಲಾನ್ ದಟ್ ವಿ ವಿಲ್ ಡೂ. ಅಂಡ್ ಟುಡೇ ದ ಕೈಂಡ್ ಆಫ್ ಇಂಪ್ಯಾಕ್ಟ್ ಫೀಡ್ಬ್ಯಾಕ್ ಆಗಲಿ ಅಥವಾ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಬಂದಿರುವಂತ ಒಂದು ರಿವ್ಯೂಸ್ ಆಗಲಿ, ಕಮೆಂಟ್ಸ್ ಆಗಲಿ, ದಟ್ ಶೋಸ್ ದಟ್ ದಿ ಆಬ್ಜೆಕ್ಟಿವ್ ಆಫ್ ಮಾರ್ಗದರ್ಶಿ ಸ್ಪಂದನ ಹ್ಯಾಸ್ ಅಚೀವ್ಡ್ ಸಕ್ಸಸ್ಫುಲಿ. ಸರ್, ನಿಮ್ಮನ್ನು ನಾನು ಕೇಳಲಿಕ್ಕೆ ಇಷ್ಟಪಡ್ತೇನೆ. ಈಗ ನಾವು 6 days ಇಂದ ಮಕ್ಕಳಿಗೆ ಬೇಕಾದಂಥ ಅಕಾಡೆಮಿಕಲಿ ಅವರಿಗೆ ನಾವು ಇಂದು ಮ್ಯಾಮ್ ಹಾಗೂ ಇನ್ನೊಂದು ಫ್ಯಾಕಲ್ಟಿಯಲ್ಲಿ ನಾವು ಇನ್ಫಾರ್ಮೇಷನ್ಗಳನ್ನು ಕೊಟ್ಟಿದ್ದೇವೆ. ದಿಸ್ ಇಸ್ ದ ಫೈನಲ್ ಮೂಮೆಂಟ್ ಸರ್. ಇದೊಂದು ಆಲ್ಮೋಸ್ಟ್ ಒಂದು ಮ್ಯಾಚ್ ಇದ್ದ ಮೊದಲು ಪ್ರಾಕ್ಟೀಸ್ ಒಂದು ಕಡೆ ಇರುತ್ತೆ, ಮೈಂಡ್ ಸೆಟ್ ಒಂದು ಕಡೆ, ವಿಚ್ ಇಸ್ ಅ ಮೇಜರ್. ನೀವು ಯಾವತ್ತು ಎಲ್ಲ ಕಡೆ ಹೇಳ್ತೀರಿ ಮೈಂಡ್ ಸೆಟ್ ಪ್ಲೇಸ್ ಅ ಡಾಮಿನೆಂಟ್ ರೋಲ್ ಅಂತ ಹೇಳಿ. ಸರ್, ಇವತ್ತು ನಾಳೆ ಈ 2 ದಿನ ವೆರಿ ಕ್ರೂಷಿಯಲ್ ಫಾರ್ ಮೆಂಟಲ್ ಬ್ಯಾಲೆನ್ಸ್ ಅನ್ನು ತಗೊಳ್ಳುವಂಥದ್ದು. ಈ ಒಂದು ಸಂದರ್ಭದಲ್ಲಿ ನೀವು ಮಕ್ಕಳಿಗೆ ನೆಕ್ಸ್ಟ್ 2 days ಅನ್ನು ಯಾವ ರೀತಿ ಕಳಿಬೇಕು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಅದೇ ಆ್ಯಕ್ಚುಲಿ ಈ ಪರ್ಟಿಕ್ಯುಲರ್ ಎಕ್ಸಾಮಿಗೆ, ಈ ಇಂಗ್ಲೀಷ್ ಎಕ್ಸಾಮ್ ಒಂದು ಮಾರ್ಚಲ್ಲೇ ಆಗೋಗಿದ್ದರೆ ಅದರದ್ದು ಥಾಟ್ ಪ್ರೊಸೆಸ್ಸೇ ಬೇರೆ, ಈಗಿನ ಥಾಟ್ ಪ್ರೊಸೆಸ್ಸೇ ಬೇರೆ. ಅಬ್ಸಲ್ಯೂಟ್ಲಿ. ಮೊದಲನೇದಾಗಿ ಏನು ಹೇಳ್ತೀನಿ ಅಂದರೆ ಆ ಫ್ಲೋ ಡಿಸ್ಕಂಟಿನ್ಯೂ ಇದೆ. ಹಾಗಾಗಿ ವಿದ್ಯಾರ್ಥಿ ಏನು ಮಾಡ್ಕೊಳ್ಬೇಕು ಅಂದರೆ ಆ ಫ್ಲೋ ಅನ್ನು ಪ್ರಾಕ್ಟೀಸ್ ಮಾಡಬೇಕು. ಯಾರೇ ಅವ್ರು ಇವ್ರು ಅಂತಲ್ಲ, ಒನ್ಸ್ ಯು ಡೋಂಟ್ ಹ್ಯಾವ್ ದಟ್ ಹ್ಯಾಬಿಟ್, ಚಾನ್ಸಸ್ ದಟ್ ಆ ಕಾನ್ಫಿಡೆನ್ಸ್ ಬರೆಯುವಂಥದ್ದು ಮರ್ತೋಗ್ತದೆ. ಸೊ ನಂಗೆ ಗೊತ್ತಿಲ್ಲ ಹಿಂದಿ ರೀತಿ ಮೇಡಮ್ ಸೊ ಒಂದು ಸಣ್ಣ ಪೇಪರ್ ಅನ್ನ ಒಂದು ಅರ್ಧ ಗಂಟೆಗೆ ಬರಿಬೇಕು ಅವರು. ಅದು ಪುಸ್ತಕ ನೋಡಿಯೇ ಬರೀಲಿ, ದಟ್ಸ್ ಓಕೆ. ಕರೆಕ್ಟ್. ಸೊ ಇದು ಒಂದೇದು, ಯಾಕಂದ್ರೆ ಆ ಗ್ಯಾಪ್ ಇರುವಂಥದ್ದು. ಎರಡನೇದೇನು ಅಂದರೆ ಈಗ ಆಲ್ರೆಡಿ ಪ್ರತಿ ಸೆಷನ್ ಎಂಡಿಗೆ ಟಿಪ್ಸ್ಗಳನ್ನು ಕೊಡ್ತಾ ಇದ್ರು. ಪ್ರಾಬಬ್ಲಿ ನಿಮ್ಗೆ ಯಾವುದಾದ್ರೂ ವಿದ್ಯಾರ್ಥಿಗಳಿಗೆ ಸಿಗಲಿಲ್ಲ ಅಂದರೆ ಯೂಟ್ಯೂಬಲ್ಲಿ ಎಷ್ಟು ಮಾರ್ಕಿನ ಕೊನೆಯ ಅವ್ರಿಗೆ ಅಷ್ಟು ನೋಡೋಕ್ಕಾಗಲಿಲ್ಲ ಅಂದರೆ 15 ನಿಮಿಷ ಅಲ್ವಾ ಮೇಡಮ್? 15 ನಿಮಿಷದಲ್ಲಿ ಅದಕ್ಕೊಂದು ಈ 3 ಮಾರ್ಕ್ ಪ್ರಶ್ನೆಗಳು ಹೇಗೆ ಬರೀಬೇಕು ಅನ್ನೋದನ್ನು ಗ್ಲಾನ್ಸ್ ಮಾಡಬೇಕು. ಇವತ್ತು ಗ್ಲಾನ್ಸ್ ಮಾಡ್ತಾ ಹೋಗ್ಬೇಕು. ಒಂದು ಕಾಲ್ ಇದೆ ಸರ್, ಕಾಲ್ ತಗೊಳ್ಳುವ. ಹಲೋ, ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ. ಗುಡ್ ಮಾರ್ನಿಂಗ್, ಯಾರು ಮಾತಾಡೋದು? ಇದು ಭಾವನಾ ಮಾತಾಡೋದು, ಬ್ಯಾಂಗ್ಳೂರಿಂದ. ಹಾಯ್ ಭಾವನಾ, ಹೌ ಆರ್ ಯು? ಐ ಆಮ್ ಫೈನ್ ಸರ್. How is the preparations going on? Yeah, the preparation is going on well. Very nice to hear. You've been watching our episode? Yes sir, I've been watching. Fantastic. We wish you all the best. We have experts with you. You can please ask a question. Yes. All the days watched ಭಾವನಾ? ಎಲ್ಲ ದಿವಸನೂ ವಾಚ್ ಮಾಡಿದ್ರ ಪ್ರೋಗ್ರಾಮ್? ಹೌದು ಸರ್, ವಾಚ್ ಮಾಡಿದ್ವಿ. ತುಂಬಾ ಹೆಲ್ಪ್ಫುಲ್ ಆಯ್ತು ಸರ್. ಓ ವೆರಿ ಗುಡ್. So the initiative na like it's a blessing sir. Thank you so much sir. Thank you. Please raise your question ಭಾವನಾ. ಸರ್, ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ಲ್ಯಾಂಗ್ವೇಜ್ ನ ಪೇಪರ್ಗೆಲ್ಲ ತುಂಬಾ ಕಷ್ಟ ಆಗುತ್ತೆ. ಲೈಕ್ ಲಾಸ್ಟ್ ಅಲ್ಲಿ ಚೆಕ್ ಮಾಡಕ್ಕೆ ಟೈಮ್ ಇರಲ್ಲ, ಫುಲ್ ಹರಿಯಲ್ಲಿ ಬರೀತೀವಿ. ಸೊ ಆ 3 hours ಟೈಮ್ ನ ಗ್ರಾಮರ್ಗೆ ಮತ್ತೆ ಕ್ವೆಶ್ಚನ್ ಆನ್ಸರ್ಗೆ ಏನಾದ್ರೂ ಡಿವೈಡ್ ಮಾಡೋ ಪ್ಯಾಟರ್ನ್ ಇದ್ರೆ it would be nice sir. Yeah, it is very much there. Ananya ಹೆಸರು ಹೇಳಿದ್ರೆ ಭಾವನಾ. Actually this is the experiment what we do in our institutions. The question paper, I mean as it is, I'll tell you how it goes. The first 12 mark questions are there, right? It has to get over within 8 to 10 minutes. That's a basic time slot what you get. And then your major issue is the 4 marks and the 6 mark question. We again come down to one 4 mark question should take minimum 8 to 10 minutes only, not beyond that. And then your 6 mark question, it can go up to somewhere around 15 to 20 minutes. If you are really constructing for 6 full marks, you can go till 20 minutes. And then grammar portion, I think except for the letter writing will take somewhere around 10 to 12 minutes. And speech writing again 1 page it is, so like the literally we think like somewhere around 10 to 12 minutes it should be over.
And remaining parts are, I feel, that is manageable because it's a very short paragraphs. And one more thing, Bhavna, you need to keep in mind, whenever you write all those questions, they expect the paragraph with the answer. Answers. Yes, ma'am. So that will take little more time. That's why sir said one practice, ಕರೆಕ್ಟ್. keep the timer and practice. It's 100 you are looking at. Yes, ma'am. It's very much possible. ಜಸ್ಟ್ ಭಾವನಾ, ಆಫ್ ಕೋರ್ಸ್ ಇಂದುರೀತಿ ಮೇಡಮ್ ನೈಸ್ಲಿ ಟೋಲ್ಡ್ ಅಬೌಟ್ ದ ಟೈಮ್, ಬಟ್ you, ತುಂಬಾ ಪ್ರೆಷರ್ ಮಾಡ್ಕೊಳ್ಬೇಡಿ. ದಟ್ಸ್ ವಾಟ್ ಐ ವಾಂಟ್ ಟು ಟೆಲ್. ಎಕ್ಸಾಕ್ಟ್ಲಿ ಅದು 8 ನಿಮಿಷ ಆಗಲಿಲ್ಲ, 10 ನಿಮಿಷ, ದಟ್ಸ್ ಓಕೆ. ಬಟ್ ಐ ಥಿಂಕ್ ಎಲ್ಲೋ ಒಂದು ಕಡೆ ಗ್ರಾಮರ್ಲಿ ಸ್ವಲ್ಪ ಕ್ವಿಕ್ ಆಗಿ ಮಾಡ್ಕೊಂಡು ಫಿನಿಶ್ ಮಾಡ್ಕೊಳ್ಬೋದು. ಹಾಗೆ ಪ್ರೆಷರ್ ಮಾಡ್ಕೊಳ್ಬೇಡಿ. ಬಟ್ ನನ್ನ ಹಂಬಲ್ ರಿಕ್ವೆಸ್ಟ್ ಏನು ಅಂದ್ರೆ, ಒಂದು ಅರ್ಧ ಗಂಟೆ ಬರೀಬೇಕು ಭಾವನಾ, ಅಂಡ್ ಯು ಹ್ಯಾವ್ ಟು ರೈಟ್ ಡೌನ್, Writing ಟೇಕ್ ಆನ್ ಪೇಪರ್, 1 ಗಂಟೆ ಬರೆದ್ರೆ ಯು ವಿಲ್ ಗೆಟ್ ಲಾಟ್ ಮೋರ್ ಕಾನ್ಫಿಡೆನ್ಸ್ ಅಂಡ್ ಯು ವಿಲ್ ಬಿ ಏಬಲ್ ಟು ಗೇಜ್ ಇಟ್. Yes, sir, definitely. Yeah, one more thought I just want to add. Now, whatever the time slot I have given, no, this is 15 minutes early you get the paper. ಕರೆಕ್ಟ್. And then you, that's good, 3 hours 15 minutes thought. The calculation, if it is, I mean, if you are able to implement this, you will get 10 minutes for recapitulating the answer sheet. And that is very much required, because I think grammar, one small is, or I told, I think reported speech, I tell you, no, one pronoun you miss, and then the whole, I mean, the half mark goes out there. That's not required. So recap, you give 10 minutes. It is possible. We have, and our students have done it. They've got 98, 96. I have seen, like, maybe years together students have done that. So it is very much possible. Maybe now Thank you so practice. much. Yes, Bhavna. Thank you very much. Thank you, Bhavana. All the best for your exams. Thank you, sir. Thank you. ತುಂಬಾ ಕಾಲ್ಗಳಿದೆ, ಮಕ್ಕಳು ಬಹಳ ಹೌದು. ಕ್ಯೂರಿಯಾಸಿಟಿಲಿ ಇದ್ದಾರೆ. Correct. That again shows the impact Yes, it which is. this program is able to reach so many students. I think we That's got this call interesting. from Bangalore. also. Yes, sir. Yes. So you are addressing about the mindset preparation. ಹೌದು, for ಅಂದ್ರೆ next students. ವಿದ್ಯಾರ್ಥಿಗಳು ಒಂದು ಪಾಯಿಂಟ್ ಏನಂದ್ರೆ, ಆ ಟೈಮ್ ಒಳಗೆ ನಾವು ಮಾಡೋಕ್ಕೆ ಒಂದು ಪ್ರಾಕ್ಟೀಸ್ ಮಾಡಬೇಕು. ಮತ್ತು ಒಂದು ಗ್ಯಾಪ್ ಇಟ್ಕೊಂಡು ಬಂದಾಗ, ನಾನು ಯಾವಾಗಲೂ ಹೇಳೋಕ್ಕುಂಟು, ಸಚಿನ್ ತೆಂಡೂಲ್ಕರ್ ಯಾವಾಗ ಇಂಜೂರ್ಡ್ ಆಗಿ ಮತ್ತೆ ವಾಪಸ್ ಬಂದಿದ್ದಾನೆ, ಅವಾಗ ಜಾಸ್ತಿಯಾಗಿ ಸೆಂಚುರಿ ಹೊಡೆದಿದ್ದಾನೆ ಅಂತ. ಸೊ ಆ ಪಾಸಿಟಿವ್ ಮೈಂಡ್ ಸೆಟ್ಟಲ್ಲಿ ಮಕ್ಕಳು ಹೋಗ್ಬೇಕು. ಯಾಕಂದ್ರೆ ಆ ಗ್ಯಾಪ್ ಅಲ್ಲಿ ಮೋಸ್ಟ್ಲಿ ಅವರು ತುಂಬಾ ಪ್ರಾಕ್ಟೀಸ್ ಮಾಡಿರ್ತಾರೆ ಮತ್ತು ಫ್ರೆಶ್ ಇರ್ತಾನೆ, ನಾನು ಆ ಪ್ರೆಷರಲ್ಲಿ ಇಲ್ಲ, ಹಾಗಿರ್ಬೇಕು ಮಕ್ಕಳು ಅಂತ. ಮತ್ತು ಸ್ವಲ್ಪ ಅಡಚಣೆಗಳು ಮಕ್ಕಳಿಗೆ ಬರ್ಬೋದು, ನ್ಯೂಸ್ ಪೇಪರನ್ನು ಓದಿದಾಗ, ಎಕ್ಸಾಮ್ ಸೆಂಟರ್ ಇರ್ಬೋದು, ಅದು ಇದು. ಸೊ ಐ ಥಿಂಕ್ ಮಕ್ಕಳು ಅದನ್ನು ತುಂಬ ವರಿ ಮಾಡ್ಕೊಳ್ಳದೆ, ದೇ ಹ್ಯಾವ್ ಟು ಬಿ ಕಾನ್ಫಿಡೆಂಟ್ ಟು ಇಟ್. ಆ್ಯಂಡ್ ಪೇರೆಂಟ್ಸ್ ತುಂಬ ಎಕ್ಸ್ಟ್ರಾ ಪ್ರೆಷರನ್ನು ಮಕ್ಕಳಿಗೆ ಕೊಡಬಾರ್ದು. ಕರೆಕ್ಟ್. ಅಂದರೆ ಓವರ್ ಕಾಷಿಯಸ್ ಆಗಬಾರ್ದು. ಅದರ ಅರ್ಥ ಸೇಫ್ಟಿ ಮೆಷರ್ಸನ್ನು ಡೆಫಿನೆಟ್ಲಿ ತಗೊಳ್ಬೇಕು. ಈ ಎಕ್ಸಾಮ್ ಸ್ವಲ್ಪ ಡಿಫ್ರೆಂಟ್ ಎಕ್ಸಾಮ್. ಇವು ಎಂಟೈರ್ ಕರ್ನಾಟಕದ ಎಲ್ಲ ಪೀಪಲ್ ನೋಡ್ತಿದ್ದಾರೆ ಈ ಎಕ್ಸಾಮನ್ನು ಹೇಗೆ ಮಾಡ್ತಾರೆ ಮಕ್ಕಳು ಅಂತ. ಅದ್ರ ಬೇಸ್ ಮೇಲೆ ಅವರು ಬೇರೆ ಎಲ್ಲ ಸ್ಟೆಪ್ಸ್ಗಳನ್ನು ತಗೊಳ್ಬೇಕು ಅನ್ನೋದು ಬ್ಯಾಕ್ ಆಫ್ ದ ಮೈಂಡಲ್ಲಿ ಪ್ಲ್ಯಾನ್ ಇದೆ ಅಲ್ವಾ ಇಂದುರೀತಿ ಮೇಡಮ್? ಹಾಗಾಗಿ ಮಕ್ಕಳು ತುಂಬ ಚೆನ್ನಾಗಿ ಆರಾಮಾಗಿ ಕಾನ್ಫಿಡೆಂಟಾಗಿ ಬರೀರಿ. ಸೊ ಒಂದು ಬಹಳ ಇಂಪಾರ್ಟೆಂಟ್ ಟಿಪ್ ಏನಂದರೆ, ನಾಳೆ ನಾಡಿದ್ದು, ಆಚೆ ನಾಡಿದ್ದು, ಸೊ ನಾಳೆ ನಾಡಿದ್ದಲ್ವಾ, 18th ಅಂದ್ರೆ 2 days, third day ಇದೆ. ಹೌದು. ಸೊ ಆ ಗ್ಯಾಪಲ್ಲಿ ಎಲ್ಲ ಮಕ್ಕಳು ಸರಿಯಾಗಿ 3 ಹೊತ್ತಲ್ಲಿ ತಿಂಡಿ ತಿನ್ನುವಂಥದ್ದು, ಊಟ ಮಾಡೋದು, ಮಕ್ಕಳು ಎಲ್ಲ ಸಣ್ಣ ಸಣ್ಣ ವಿಷಯ ಈಗ ಬಾರಿ ಇಂಪಾರ್ಟೆಂಟ್ ಆಗುತ್ತೆ ಈ ಟೈಮಲ್ಲಿ. ಬ್ರೇಕ್ಫಾಸ್ಟ್, ಲಂಚ್, ಲೈಟ್ ಡಿನ್ನರ್, Right. ಸೊ ಇದನ್ನು ಮಾಡಲೇಬೇಕು. ಸರಿಯಾಗಿ ನಿದ್ದೆ ಮಾಡಬೇಕು. ಕರೆಕ್ಟ್. ಒಬ್ಬ ವಿದ್ಯಾರ್ಥಿ ಯಾವಾಗ ಅವನು ಲಾಸ್ಟ್ 1.25 ವರ್ಷ, ಹೆಚ್ಚು ಕಡಿಮೆ 1.25 ವರ್ಷದಲ್ಲಿ ಓದಲಿಲ್ವೋ, ಅವನು ಇನ್ನೊಂದು 2-3 ದಿವಸದಲ್ಲಿ ಏನೇನೋ ತುಂಬ ಟೆನ್ಷನ್ ತಗೊಳ್ಳೋ ಅರ್ಥ ಇಲ್ಲ. ಲಾಟ್ ಆಫ್ ಯೂಟ್ಯೂಬಲ್ಲಿ ಅಲ್ಲೆಲ್ಲ ಫೇಸ್ಬುಕ್ಕಲ್ಲೆಲ್ಲ ಅವೈಲಬಲ್ ಇದೆ. ಹುಡುಗ ಅದನ್ನು ವಾಚ್ ಮಾಡ್ಕೊಂಡು ಕಲಿಬೋದು. ಅವೈಲಬಲ್ ಟೈಮ್ ಈಸ್ ಸಫಿಷಿಯಂಟ್. ಡೋಂಟ್ ಟೇಕ್ ಎನಿ ಟೆನ್ಷನ್. ಆರಾಮಾಗಿರಿ. ಫ್ರೀ ಮೈಂಡಲ್ಲಿ ಬರೆದಾಗ ಜಾಸ್ತಿ ರಿಸಲ್ಟ್ ಬರ್ತದೆ. ಕರೆಕ್ಟ್. ಸೊ ವೆರಿ ಆ್ಯಪ್ಲಿ ಹೇಳಿದರು, ಮೈಂಡ್ ಸೆಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ರೆಸ್ಟ್ 2 days, ಮೇಕ್ ಶೂರ್ ದ್ಯಾಟ್ ಯು ಗಿವ್ ಮೋಸ್ಟ್ ಆಫ್ ಯರ್ ಟೈಮ್ ಫಾರ್ ಯೋರ್ ಸೆಲ್ಫ್, ಕಾನ್ಸಂಟ್ರೇಟ್ ಆನ್ ಯೋರ್ ಹೆಲ್ತ್, ಆನ್ ಯೋರ್ ಡಯಟ್, ಆ್ಯಂಡ್ ಐ ಥಿಂಕ್ ಆಲ್ ದ ಪ್ರಿಪರೇಷನ್ ದಟ್ ಯು ಹವ್ ಡನ್ ಸೋ ಫಾರ್ ವಿಲ್ ಬಿ ಡೆಫಿನೆಟ್ಲಿ ಸಕ್ಸಸ್ಫುಲ್. Madam, as I said, you were a star performer in the last 6 days. I mean, the impact is shown in front of your eyes, the kind of reviews and calls that we are getting. How was your experience in connecting with the students in this very new initiative? Yeah. Were you a part of such initiative before? Not at all. And this was supposed to be, I think, when I do the class here, sir, I should really thank Gopi sir for initiating this, because this was my classroom, and I take a board and I talk like, I mean, people who are, I should not say this, but then recording people also, like, they're like, how can she do this? I mean, I can see you guys. I can literally see people, I can literally feel the students out there, and then the class was going on. I think very few are blessed like this, because almost all of our lecturers are sitting there, what to do with our students, how to go to them, how to reach them, maybe some few Zoom classes and all. And this is like we are touching all over. I mean, it was such a humongous feeling.
You And find the it- difference, ma'am? Like when you are in front of the students in class, in the whiteboard, and nobody around you, you are just the camera. Of course, How was the classic experience? class is juicy always. I mean, it's students when they respond, it is the best thing what can happen for lecturer. But I think this was like, you know, as and in the beginning program, in the beginning of the program, what you said, adopt the technology and give your best out there. I don't know about the best, but I tried to adapt the technology, and it was like, you know, this is a medium. This is where I'm supposed to reach you, and if I have done it. Hats off to both of us, because you sat so I could teach. Alva? That's a basic. ಅದರಲ್ಲಿ Around 7 lakhs students are writing this exam, sir. Correct. The 50% ತಗೊಂಡ್ರು probably have done classes for 3.5 lakh students. That's really great. That's really ಅಂಡ್ ಅದೇ ಇದರಲ್ಲಿ ಕೆಲವೊಂದನ್ನ ಮೆಷರ್ ಮಾಡೋಕ್ಕಾಗತ್ತೆ, ಕೆಲವೊಂದನ್ನ ಮೆಷರ್ ಮಾಡೋಕ್ಕಾಗೋದಿಲ್ಲ. ಈಗ ಭಾವನ ಅವರು ಚೆನ್ನಾಗಿತ್ತು ಅಂತ ಅದು ನಮಗೆ ಗೊತ್ತಿಲ್ಲದೆ ಇಂಪ್ಯಾಕ್ಟನ್ನು ಕೊಟ್ಟಿರೋದು. ಕೆಲವೆಲ್ಲ ನಮ್ಮ ಮಕ್ಕಳು ನೋಡಿನೂ ಇಂಪ್ಯಾಕ್ಟ್. ಒಂದು ಈ ಟಿ ವಿಗೂ ಮತ್ತು ಈ ಕಂಪ್ಯೂಟ್ರಿಗೂ ಒಂದು ವ್ಯತ್ಯಾಸ ಇದೆ. ಟಿ ವಿಗೂ ಕಂಪ್ಯೂಟ್ರಿಗೂ ಏನು ವ್ಯತ್ಯಾಸ ಅಂದರೆ, ಕಂಪ್ಯೂಟ್ರಲ್ಲಿ ಹುಡುಗ ಮಾತ್ರ ಕೂತ್ಕೊಂಡಿರ್ತಾನೆ, ಹಾಗಾಗಿ ಪೇರೆಂಟ್ಸ್ಗೆ ಟೆನ್ಷನ್, ಅವ ಏನು ಮಾಡ್ತಾನೆ ಅಂತ. ಕರೆಕ್ಟ್. ಟಿ ವಿಯಲ್ಲಿ ಹಾಗಲ್ಲ, ಇಟ್ಸ್ ಅನ್ ಓಪನ್ ಒನ್, ಎಲ್ಲರೂ ನೋಡ್ತಾ ಇರ್ತಾರೆ. Absolutely. ಹಾಗಾಗಿ ಪೇರೆಂಟ್ಸಿನ ಸಪೋರ್ಟ್ ಜಾಸ್ತಿ ಜಾಸ್ತಿ ಇರ್ತದೆ. ಕಂಪ್ಯೂಟರ್ ಇಂಟರ್ನೆಟ್ ಇಲ್ದಿರೋ ಕಡೆ ಟಿ ವಿ ಹೋಗ್ತದೆ. ಇದು ಎರಡನೇ ಅಡ್ವಾಂಟೇಜ್. ಐ ಥಿಂಕ್ ದ ಇರಾ ಎಟ್ ವಿಚ್ ವಿ ಆರ್ ಲಿವಿಂಗ್ ಪ್ರಾಬಬ್ಲಿ ಫುಲ್ಲಿ ಆಟೋಮೆಟಿಕ್, ನಾವು ಇಲ್ದಿರೋ ವರ್ಲ್ಡಲ್ಲಿ ನಮ್ಮ ಕರ್ನಾಟಕ, ನಮ್ಮ ದೇಶ ಇರೋಗೋಸ್ಕರ ಐ ಥಿಂಕ್ ಟಿ ವಿ ಮಾಧ್ಯಮ ಭಾಳ ಇಂಪ್ಯಾಕ್ಟ್ ಕೊಡುತ್ತೆ. ನಾನು ಯಾವಾಗಲೂ ಒಂದು ಥಾಟ್ ನನಗೆ ಯಾವಾಗಲೂ ಓದೋ ಬರ್ತದೆ, ಯಾಕೆ ಅವರು ಬ್ರೇಕಿಂಗ್ ನ್ಯೂಸ್ ಅಂದರೆ ಒಂಥರ ಏನೋ ಒಂದು ಕೆಟ್ಟ ನ್ಯೂಸ್ಗಳನ್ನು ಹಾಕ್ತಾರೆ ನ್ಯೂಸಲ್ಲಿ. ಅಲ್ಲ, ಮತ್ತೆ ಐ ಮೇ ಡಿಫರ್ ಇಟ್, ಏನೋ ನನಗೆ ಯಾವಾಗಲೂ ಅನ್ಸೋದು, ಕರೆಕ್ಟ್ ಇಟ್ಟು ಇಂದು ರೀತಿ ಮೇಡಮ್, ಮೊದಲನೇ ಫ್ರಂಟ್ ಪೇಜಲ್ಲಿ ಬರೋದು ಪಾಲಿಟಿಕ್ಸ್. ಯಾಕೆ ಅದು ಪಾಲಿಟಿಕ್ಸೇ ಬರಬೇಕು ಅಂತ, ಯಾಕೆ ಅದು ಎಜುಕೇಷನ್ ಬರಬಾರ್ದು, ಯಾಕೆ ಬರೋದಿಲ್ಲ ಅಂತ ನಾನು ಹೇಳೋದಿಲ್ಲ. ದಟ್ ಕುಡ್ ಬಿ ಎ ವೆರಿ ಸ್ಮಾಲ್ ಪ್ಯಾರಾಗ್ರಾಫ್. ಟ್ರೂ. ಸೊ ಐ ಥಿಂಕ್ ಆ ಥಾಟಲ್ಲಿ ಈ ನಮ್ಮ ಮಾಧ್ಯಮಗಳು ತುಂಬ ದೊಡ್ಡ ರೋಲನ್ನು ಮಾಡ್ತಾ ಇದ್ದಾರೆ. ವಿತ್ ಡ್ಯೂ ರೆಸ್ಪೆಕ್ಟ್ ಟು ದ ಮೀಡಿಯಾ, ದೇ ಆರ್ ಡೂಯಿಂಗ್ ಫ್ಯಾಂಟಾಸ್ಟಿಕ್ ವರ್ಕ್. ಕುಡ್ ಬಿ ಎಜುಕೇಷನ್ ವಿಲ್ ಬಿ ದ ನೆಕ್ಸ್ಟ್. ಯಾಕಂದರೆ ಮಕ್ಕಳು ಎಜುಕೇಟ್ ಆದ್ರೇ ಮಾತ್ರ ಅವರು ನಮ್ಮ ದೇಶದ ಸ್ಥಿತಿಯನ್ನು ಬದಲಿಸ್ಬೋದು. ಹಾಗಾಗಿ ಐ ಥಿಂಕ್ ನಮ್ಮ ಇನಿಷಿಯೇಟಿವ್ ತುಂಬ ರೀಚ್ ಆಯ್ತು. ನಾವು ಹೇಳಿದ್ವಲ್ಲ, ಅದು ಅಪಾರ್ಟ್ ಫ್ರಮ್ ದಟ್ ಎಂಟೈರ್ 25,000 ಸ್ಟೂಡೆಂಟ್ಸ್ ಅನ್ನ ಕಾಲಿಂಗ್, and it is covering more than 3-4 districts, and we covered 7 districts altogether. Eliminating those who are not been able to pick the call and all. I think it's a great effort, and thanks to Indiriti madam, who I exactly 10 days back we were just on the line, and Absolutely. And today we are at the closing ceremony. And she, among all the teachers whom I crossed, I believed and felt that she is quickly adaptable. Absolutely. Speed is very important. Speed is important. ಹಾಗಾಗಿ ನಾನು ಹೇಳಿದೆ ಅವ್ರಿಗೆ, ನೀವು ಬರಬೇಕು, ನಿಮ್ಗೆ ಆಗತ್ತೆ ಏನಿಲ್ಲ. ಅಂಡ್ ಮಕ್ಕಳ ರಿವ್ಯೂ ಬಹಳ ಚೆನ್ನಾಗಿದೆ. ಅಂಡ್ ಅಲಾಂಗ್ ವಿತ್ ರಜನಿ ಮೇಡಮ್ಸ್ ರೆಕಾರ್ಡೆಡ್ ಸೆಷನ್ಸ್ ಅಂಡ್ ವಂಡರ್ಫುಲ್. ದೇರ್ ನೋ ದಟ್ ಇಸ್ ಪ್ರೀ ರೆಕಾರ್ಡೆಡ್. ನಮ್ಗೊಂದಿನ ಹೀಗೆ ಪರಿಸ್ಥಿತಿ ಬರ್ಬೋದು ಅಂತೇಳಿ ನಾವು ಅಂದ್ಕೊಂಡು ಇದ್ದೀವಿ. ಆಗ ನಾವು ಒಂದು ರೆಡಿ ಇರಬೇಕಾಗತ್ತೆ. ಮಕ್ಕಳು 4 ಸಬ್ಜೆಕ್ಟ್ ಓದ್ತಾರೆ, ಇಂಗ್ಲೀಷ್ ಅನ್ನು ಲಾಸ್ಟ್ ಮೂಮೆಂಟಿಗೆ ಓದ್ತಾರೆ ಅಂತ. ಅಂಡ್ ನಾನು ಇಂಗ್ಲೀಷಲ್ಲಿ ಎಕ್ಸ್ಪರ್ಟ್ ಅಲ್ಲ, ಭಾಳ ಕಡಿಮೆ ಮಾರ್ಕ್ಸ್ ನನಗೆ PUCಯಲ್ಲಿ. ಐ ಸೆಕ್ಯೂರ್ಡ್ 9th ಸ್ಟೇಟ್ ರ್ಯಾಂಕ್. ಐ ಸೆಕ್ಯೂರ್ಡ್ 72 ಇನ್ ಮೈ ಇಂಗ್ಲೀಷ್. My goodness. Probably ಆ ಟೈಮಲ್ಲಿ ಟೀಚರ್ಸ್ ನಮ್ಮ I had good teachers. Oh no, they were good. I feel. But English is always a communication media ಇರೋಗೋಸ್ಕರ that has lot of impact. True. ಹುಡುಗರು ಬರೀ 100 ಮಾರ್ಕಿಗೆ ಓದೋದಿಲ್ಲ. ಐ ಥಿಂಕ್ ಥ್ಯಾಂಕ್ಸ್ ಟು ಇಂದಿರಿತಿ ಮೇಡಮ್, ಕ್ವಿಕ್ಲಿ ಅಡಾಪ್ಟಬಲ್ ಅಂಡ್ ಮತ್ತೆ ಅಷ್ಟೇ ಅಲ್ಲ, ಈ ಪ್ರೋಗ್ರಾಮ್ ಅನ್ನು ನಾವು ಯೂಟ್ಯೂಬಲ್ಲಿ ಹಾಕ್ತಿದ್ವಿ. ಕರೆಕ್ಟ್. ಯೂಟ್ಯೂಬಲ್ಲಿ ರಜನಿ ಮೇಡಮ್ ಕ್ಲಾಸ್ ಒಟ್ಟಿಗೆ ಮಾಡರೇಷನ್ ಸೆಷನ್, ಏನು ಓದಬೇಕು, ಕ್ವಿಕ್ ರಿಕ್ಯಾಪ್ಚುಲೇಟ್, ಹೀಗೆ ಓದಿದ್ರೆ ಹೀಗಾಗ್ತದೆ. ಅಂಡ್ ಶಿ ಹ್ಯಾಡ್ ಸಮ್ ಫ್ಯಾಂಟಾಸ್ಟಿಕ್ ಪ್ರೈಸಸ್ ಇನ್ ಬಿಟ್ವೀನ್. ದಟ್ ಮೇಡ್ ಸ್ಟೂಡೆಂಟ್ Awesome response. That was excellent feelings. ಕರೆಕ್ಟ್. ಅಂದ್ರೆ ಅವ್ರ ಮಕ್ಕಳು ಬಂದು they ask you questions, and like ask the question ನಿಜವಾಗ್ಲೂ in between the lessons. Correct. ಅದನ್ನ if they are able to tell, that means we are reaching. That's awesome. ಸ್ಟೂಡೆಂಟ್ಸ್ ಓದಿದ್ದಾರೆ ಅಂತ ಅಲ್ವಾ? ಆಗ್ತಾ ಇದೆ, ಖಂಡಿತವಾಗೂ ವರ್ಕ್ ಆಗ್ತದೆ. Good. We will take more questions to you. ಸ್ಪಂದನ ವಾಹಿನಿ ಒಂದು ಸಣ್ಣ ಬ್ರೇಕ್. Stay tuned. We'll get back to you. Thank you.